ಪುತ್ತೂರು ನಗರಸಭಾ ವ್ಯಾಪ್ತಿಗೆ ವಾರದ 24 ಗಂಟೆಗಳ ಕಾಲವು ಪರಿಶುದ್ಧ ನೀರು ನೀಡುವಂತಹ ಹೊಸ ಯೋಜನೆಗೆ ಕೊರೋನಾ ಬ್ರೇಕ್ ಹಾಕಿದೆ. ಜಲಸಿರಿ ಎನ್ನುವ ಈ ಯೋಜನೆಯನ್ನ ಸುಮಾರು 113 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಲಾಗಿತ್ತು. ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಮೂಲಕ ನಡೆಯುವಂತಹ ಈ ಕಾಮಗಾರಿ ಮುಂದಿನ 3 ವರ್ಷಗಳಲ್ಲಿ ಮುಗಿಯುವಂತಹ ಗುರಿಯನ್ನು ಹೊಂದಲಾಗಿತ್ತು. ಆದರೆ ಇದೀಗ ಕಾಮಗಾರಿ ನಿರ್ವಹಿಸ್ತಾ ಇರುವ ಗುತ್ತಿಗೆದಾರನಿಗೆ ಕಾರ್ಮಿಕರ ಕೊರತೆ ಎದುರಾಗಿದೆ. ಕೆರೆ, ಬಾವಿ, ಕೊಳವೆ ಬಾವಿಗಳಲ್ಲಿ ನೀರಿನ ಅಭಾವ ಎದುರಾಗುತ್ತಿರುವ ಹಿನ್ನೆಲೆಯಲ್ಲಿ ಪುತ್ತೂರು ನಗರಕ್ಕೆ ಯಥೇಚ್ಛ ನೀರಿನ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಪುತ್ತೂರು ನಗರಸಭೆ ಜಲಸಿರಿ ಎನ್ನುವ ಯೋಜನೆಯನ್ನ ಆರಂಭಿಸಿದೆ. ಈ ಯೋಜನೆಯ ಮೂಲಕ ಪುತ್ತೂರಿನ ನಗರಕ್ಕೆ ವಾರದ 24 ಗಂಟೆಯೂ ಪರಿಶುದ್ಧವಾದ ನೀರನ್ನು ಪೂರೈಸುವ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಉಪ್ಪಿನಂಗಡಿಯ ನಿಖಿಲಾಡಿ ಬಳಿ ಕುಮಾರಧಾರಾ ನದಿಗೆ ಅಣೆಕಟ್ಟು ಕಟ್ಟುವ ಮೂಲಕ ಪುತ್ತೂರಿಗೆ ನೀರು ಸರಬರಾಜು ಮಾಡುವ ಪ್ರಕ್ರಿಯೆ ಈ ಹಿಂದೆ ನಡೆಯುತ್ತಿತ್ತು. ಆದರೆ ಇಲ್ಲಿಂದ ಸಂಗ್ರಹವಾಗುವ ನೀರು ಕೆಲವು ಸಂದರ್ಭಗಳಲ್ಲಿ ಪುತ್ತೂರು ನಗರಕ್ಕೆ ಸಮರ್ಪಕವಾಗಿ ವಿತರಣೆಯಾಗದ ಹಿನ್ನೆಲೆಯಲ್ಲಿ ಬೇಸಿಗೆ ಕಾಲದಲ್ಲಿ ಪುತ್ತೂರಿಗರು ನೀರಿನ ಸಮಸ್ಯೆಯನ್ನ ಎದುರಿಸಬೇಕಾಗಿತ್ತು. ಈ ಕಾರಣಕ್ಕಾಗಿ ಇದೀಗ ಜಲಸಿರಿ ಯೋಜನೆಯ ಮೂಲಕ ಪುತ್ತೂರಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀರು ಪೂರೈಸಲು ಚಿಂತನೆ ನಡೆಸಲಾಗಿದೆ. ಸುಮಾರು 113 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಗೊಳ್ಳುವ ಈ ಯೋಜನೆಯಲ್ಲಿ 72 ಕೋಟಿ ರೂಪಾಯಿಗಳನ್ನು ಪೈಪ್ಲೈನ್ ಅಳವಡಿಕೆ, ರೇಚಕ ಯಂತ್ರಗಳ ಸುಧಾರೀಕರಣ, 4500 ಹೊಸ ಮೀಟರ್ ಸಂಪರ್ಕ, ಈ ಹಿಂದೆ ಇದ್ದ 9500 ಮೀಟರ್ಗಳ ಬದಲಾವಣೆ ಸೇರಿದಂತೆ ವಿವಿಧ ಕಾಮಗಾರಿಗಳು ನಡೆಯಲಿದೆ. ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಮೂಲಕ ಈ ಕಾಮಗಾರಿಗಳು ನಡೆಯಲಿದ್ದು, ಮುಂದಿನ 3 ವರ್ಷಗಳಲ್ಲಿ ಈ ಕಾಮಗಾರಿಯನ್ನ ಮುಗಿಸುವ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಈ ಸಂಬಂಧ ಕಳೆದ 6 ತಿಂಗಳಿಂದ ಭರದಿಂದ ನಡೆಯುತ್ತಿದ್ದ ಕಾಮಗಾರಿಗೆ ಇದೀಗ ಕೊರೋನಾ ಬ್ರೇಕ್ ನೀಡಿದೆ. ಕಾಮಗಾರಿಯನ್ನ ನಿರ್ವಹಿಸುತ್ತಿರುವ ಗುತ್ತಿಗೆದಾರನಿಗೆ ಕಾರ್ಮಿಕರ ಕೊರತೆ ಎದುರಾಗಿದೆ. ಇದ್ದ ಕೆಲವೇ ಕಾರ್ಮಿಕರನ್ನ ಬಳಸಿಕೊಂಡು ಕಾಮಗಾರಿ ಪೂರ್ಣಗೊಳಿಸಬೇಕಾದ ಅನಿವಾರ್ಯತೆಯನ್ನ ಗುತ್ತಿಗೆದಾರರಿದ್ದಾರೆ. ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುವ ಏಪ್ರಿಲ್ ಮೇ ತಿಂಗಳಿನಲ್ಲಿ ನದಿಗೆ ಪೈಪ್ ಅಳವಡಿಸುವ ಹಾಗೂ ಇತರ ಅಗತ್ಯ ಕಾಮಗಾರಿಗಳನ್ನು ಬಾಕಿ ಉಳಿದಿದೆ. ಅಲ್ಲದೆ ಈ ಕಾರ್ಮಿಕರ ಕೊರತೆ ಎಲ್ಲ ಅಗತ್ಯ ಕಾಮಗಾರಿಗಳಿಗೂ ಹೊಡೆತ ನೀಡಿದೆ. ಈಗ ತುರ್ತು ಕೆಲಸ ಆಗಬೇಕಾದ್ದು ಹೊಳೆಗಳಲ್ಲಿ ನದಿಯಲ್ಲಿ ನೀರು ಕಮ್ಮಿ ಇರುವಾಗ ತ್ವರಿತವಾಗಿ ಆ ಕಾಮಗಾರಿ ಆಗುವಂಥ ಸಂದರ್ಭದಲ್ಲೇ ಇದೀಗ ಕಾರ್ಮಿಕರ ಸಮಸ್ಯೆಯಾಗಿ ಗುತ್ತಿಗೆದಾರರು ಅದನ್ನು ಕೆಲಸವನ್ನು ಸಮರ್ಪಕವಾಗಿ ಪೂರೈಸಲಿಕ್ಕಾಗದೆ ಬಾಕಿ ಆಗ್ತಾ ಇದೆ. ಇದೇ ರೀತಿ ಜಿಲ್ಲೆಯಲ್ಲಿ ಹಲವಾರು ಕಾಮಗಾರಿಗಳು ಬಾಕಿಯಾಗಿವೆ. ಮಾರ್ಚು ಸಂದರ್ಭಗಳಲ್ಲಿ ತ್ವರಿತವಾಗಿ ಆಗುವಂಥದ್ದು ಮತ್ತು ಏಪ್ರಿಲ್ ಮತ್ತು ಮೇ ಕೆಲವೊಂದು ಕಾಮಗಾರಿಗಳಿಗೆ ಆಗುವಂತಹ ಬೇಸಿಗೆಯಲ್ಲಿ ಸಂದರ್ಭ. ಆದರೆ ಈ ವರ್ಷ ಯಾವುದೇ ದೊಡ್ಡ ದೊಡ್ಡ ಕಾಮಗಾರಿಗಳು ಆಗಲಿಕ್ಕೆ ಈ ಕೊರೋನಾ ಹಾವಳಿ ತುಂಬ ಅಡ್ಡಿ ಆಗ್ತಾ ಇದೆ. ಇವತ್ತು ಕಾರ್ಮಿಕರ ಕೊರತೆ ಆಗ್ತಾ ಇದೆ. ಪುತ್ತೂರು ನಗರಕ್ಕೆ ನೀರು ಪೂರೈಕೆ ಮಾಡುವ ನಿಖಿಲಾಡಿ ಡ್ಯಾಂನಲ್ಲಿ ನೀರಿನ ವ್ಯವಸ್ಥೆ ಇದ್ರೂ ನೀರನ್ನ ಸಮರ್ಪಕವಾಗಿ ಶೇಖರಿಸಿಡುವ ವ್ಯವಸ್ಥೆಗಳು ಇಲ್ಲದ ಕಾರಣ ನಗರಕ್ಕೆ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿತ್ತು. ಆದರೆ ಈ ಕಾಮಗಾರಿಯ ಮುಕ್ತಾಯದ ಬಳಿಕ ನೀರಿನ ಸಮಸ್ಯೆಗೆ ಇತಿಶ್ರೀ ದೊರೆಯಲಿದೆ ಎನ್ನುವ ಆಶಾಭಾವವು ಪುತ್ತೂರು ನಗರದ ಜನತೆಯಲ್ಲಿತ್ತು. ಆದರೆ ಕೊರೋನಾ ಮಹಾಮಾರಿ ಜನರ ಈ ನಿರೀಕ್ಷೆಗೂ ಅಡ್ಡಗಾಲಾಗಿ ಪರಿಣಮಿಸಿದೆ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.